ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾರದಾ ನಿರ್ದೇಶಕರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಡುದೊಟ್ಟುರೆಗ್ ಹರೇಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಡ್ ಪ್ರೌಢಶಾಲಾ ವಿಭಾಗಡ್ ಗಣಿತ ಬೊಕ್ಕ ವಿಜ್ಞಾನನ ಕಲ್ಪಾಯಿನ ಶಿಕ್ಷಕರು ಶ್ರೀ ಸದಾನಂದ ಮಾಸ್ಟರ್ರೆಗ್ ಗುರುವಂದನೆನ್ ಶಿಕ್ಷಕರ್ನ ದಿನಾಚರಣೆ ದಾನಿ ಶನಿವಾರ ಮಧ್ಯಾಹ್ನ ಅರಣ್ಯ ಇಲ್ಲು ಮಂಗಳದೇವಿ ಕೈತಲ್ದ ಸಮೃದ್ಧಿ ನಿವಾಸಗ ಪೋದು ಸಂದಾಯರು ಗೌರವಾರ್ಪಣೆಯನ್ನು ಸ್ವೀಕಾರ ಮಲ್ದಂದು ಪಾತೇರ್ನ ಶ್ರೀ ಸದಾನಂದ ಮಾಸ್ಟರ್ ಸುಮಾರು 30 ವರ್ಷಲಿರ್ದು ದುಂಬು ಕಲ್ಪಾಯಿನೇನು ನೆಂಪುಡು ದೀವೊಂದು ತನ್ನ ಹಳೆ ವಿದ್ಯಾರ್ಥಿ ರವೀಂದ್ರ ಶೆಟ್ಟಿ ತನ್ನ ಇಲ್ಲಡೆ ಬತ್ತದು ಗೌರವಿಸಾದರು. ஒரு ಶಿಕ್ಷಕರು ಸಂಪಾದಿಸವನ ಆಸ್ತಿ ಪಂಡ ಅವು ವಿದ್ಯಾರ್ಥಿಗಳ ಸಮೂಹ ಪಂಡ ತೆರಿಪಾಯರು. ಶಿಕ್ಷಕರ ದಿನದ ಈ ಶುಭ ಸಂದರ್ಭದಲ್ಲಿ ನನ್ನ ಹಳೆಯ ವಿದ್ಯಾರ್ಥಿಯಾದಂತಹ ಶ್ರೀಯುತ ರವೀಂದ್ರ ಉಳಿದೊಟ್ಟು ಇವರು 30 ವರ್ಷಗಳ ಹಿಂದೆ ಕಲಿಸಿದ ನನ್ನನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಇಲ್ಲಿಗೆ ನನ್ನ ಮನೆಗೆ ಬಂದು ನನ್ನನ್ನು ಸನ್ಮಾನಿಸ್ತಾ ಇದ್ದಾರೆ. ಈ ಸನ್ಮಾನಕ್ಕಿಂತಲೂ ನನ್ನನ್ನು ಜ್ಞಾಪಿಸಿಕೊಂಡಿದ್ದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಒಬ್ಬ ಶಿಕ್ಷಕನಿಗೆ ಸಿಗುವಂತಹ ಅಥವಾ ಸಂಪಾದಿಸುವಂಥ ದೊಡ್ಡ ಆಸ್ತಿ ಅಂತ ಹೇಳಿದರೆ ವಿದ್ಯಾರ್ಥಿಗಳ ಒಂದು ಸಮೂಹ. ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಅಧ್ಯಾಪಕನಾಗಿದ್ದು ನಾನು ಗಳಿಸಿದ್ದು ಅದನ್ನೇ. 100 ಮಂದಿ ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ನನ್ನನ್ನು ನೆನಪಿಸಿಕೊಂಡು ಈ ಸನ್ಮಾನ ಕಾರ್ಯವನ್ನು ನಡೆಸಿಕೊಟ್ಟದ್ದು ಅದಕ್ಕಾಗಿ ನಾನು ಶ್ರೀಯುತ ರವೀಂದ್ರ ಉಳಿದೊಟ್ಟವರಿಗೂ ಅವರ ಸಹಧರ್ಮಿಣಿಯವರಿಗೂ ಹಾಗೂ ಅವರ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿ ಮಾತ್ರವಲ್ಲದೆ ಅವರು ದೇರಳಕಟ್ಟೆಯಲ್ಲಿ ಅವರ ಸ್ವಸಾಮರ್ಥ್ಯದಿಂದ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಅವರ ತಂದೆ ತಾಯಿಗಳು ಹಳ್ಳಿಯಲ್ಲಿ ರೈತರಾಗಿದ್ದಾರೆ, ಯಾವುದೇ ಬೆಂಬಲ ಇಲ್ಲದೆ ಸಹಧರ್ಮಿಣಿಯ ಪ್ರೋತ್ಸಾಹದೊಂದಿಗೆ ಸಣ್ಣ ಶಾಲೆಯನ್ನು ಪ್ರಾರಂಭಿಸಿ ಇಂದು ಸಾವಿರಾರು ಜನರಿಗೆ ವಿದ್ಯಾದಾನ ನೀಡುತ್ತಿರುವಂಥ ಒಂದು ದೊಡ್ಡ ವಿದ್ಯಾರತ್ನ ಸಂಸ್ಥೆಯನ್ನು ದೇರಳಕಟ್ಟೆಯಲ್ಲಿ ನಿರ್ಮಿಸಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇದು ಇವರ ಕರ್ತೃತ್ವಶೀಲತೆಗೆ ಸಾಕ್ಷಿಯಾಗಿದೆ. ಇವರು 2007-8ರಲ್ಲಿ ನಾನು ನಿವೃತ್ತಿ ಹೊಂದಿದಾಗ ನಮ್ಮ ಶಾಲೆಯಲ್ಲಿ ಬಂದು ಗಣಿತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಬೇಕು ಅಂತೇಳಿ ನನ್ನನ್ನು ವಿನಂತಿಸಿಕೊಂಡಾಗ ಸಂತೋಷದಿಂದಲೇ ಒಪ್ಪಿ 2 ವರ್ಷಗಳ ಕಾಲ ಅವರ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತೇನೆ. ಅವರ ಸಂಸ್ಥೆಗೆ, ಅವರಿಗೆ, ಅವರ ಸಂಸಾರಕ್ಕೆ ಭಗವಂತನು ದೀರ್ಘಾಯುಷ್ಯವನ್ನು, ಯಶಸ್ಸು, ಅಭಿವೃದ್ಧಿಯನ್ನು ದಯಪಾಲಿಸಲಿ ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ತೇನೆ.
ತಾನು ಪ್ರೌಢಶಾಲೆ ಡುಪ್ಪುನಗ ತಂಕ್ ಗಣಿತ ಬೊಕ್ಕ ವಿಜ್ಞಾನನ ಕಲ್ಪಾಯಿನಾರು ಶ್ರೀ ಸದಾನಂದ ಮಾಸ್ಟರ್ ತನ್ನ ಅಪ್ಪೆನ ಪುದಾರಟ್ ನಡಪುನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡ್ಲ 2 ವರ್ಷ ಶಾಲಾ ವಿದ್ಯಾರ್ಥಿಗಳಿಗೆ ಗಣಿತ ಪಾಠ ಮಂತದಿತ್ತೇರು ಅವೆಟ್ಲ ವಿಶೇಷವಾದ ತನ್ನ ಶಾಲೆದ ಸುರುತ ಬ್ಯಾಚ್ದ ವಿದ್ಯಾರ್ಥಿಗಳಿಗೆ ಗೌರವವಾದ ಬತ್ತದ ವಿದ್ಯಾರ್ಚನೆ ಮಲ್ತದ ಓರಿ ವಿದ್ಯಾರ್ಥಿ ಗಣಿತಡು 100 ಅಂಕಲ್ನ ಪಡೆದು ಸಂಸ್ಥೆಗೆ ಪುದಾರ ಕಾಣದಿತ್ತಿರ್ಪಂಡ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತಿರುಪಾಯರು. ನಾನು ಹರೇಕಲದ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣದ ಸಂದರ್ಭ 8, 9 ಮತ್ತು 10ನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ನನಗೆ ಮ್ಯಾಥ್ಸ್ ಟೀಚರ್ ಆಗಿ ಸೈನ್ಸ್ ಟೀಚರ್ ಆಗಿ ನನಗೆ ವಿದ್ಯೆ ಕಲಿಸಿದಂಥ ನನ್ನ ಬಹಳ ಪ್ರೀತಿಯ ಬಹಳ ಗೌರವದ ಗುರುಗಳು ಸದಾನಂದ ಮಾಸ್ಟರ್ ಅವರ ಸ್ವಗ್ರಹಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂತಹ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನವನ್ನು ನಾವೆಲ್ಲ ಶಿಕ್ಷಕರ ದಿನವನ್ನಾಗಿ ಆಚರಿಸುವಂತಹದ್ದು ನಮ್ಮ ಕ್ರಮವಾಗಿದೆ. ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯಲ್ಲಿ ಇಂದು ಬೆಳಿಗ್ಗೆ ನಾವೆಲ್ಲ ನಮ್ಮ ಶಾಲಾ ಶಿಕ್ಷಕರು ಸೇರಿ ಬಹಳ ಸರಳವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಇವತ್ತು ಈಗ ನನ್ನ ಗುರುಗಳಾದಂತಹ ಸದಾನಂದ ಮಾಸ್ಟ್ರು ನನಗೇನು ಪ್ರೌಢ ಶಿಕ್ಷಣದಲ್ಲಿ ಶಿಕ್ಷಣವನ್ನು ನೀಡಿದ್ರು ಆ ಬಳಿಕ ನನ್ನ ಬಹಳ ನನಗೆ ಹೆಮ್ಮೆ ತರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ವಿದ್ಯಾಸಂಸ್ಥೆಯಲ್ಲಿ ನನ್ನ ತಾಯಿ ಹೆಸರಿನಲ್ಲಿ ನಡೆಯುತ್ತಿರುವಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲೂ ಕೂಡ 2 ವರ್ಷ ಬಂದು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಗಣಿತ ತರಗತಿಯನ್ನು ತೆಗೆದುಕೊಂಡು ಮಾಡಿ, ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಥಮ ಬ್ಯಾಚ್ ನಮ್ಮ ಶಾಲೆಯ ಪ್ರಥಮ ಬ್ಯಾಚು 2007-8 ಇಸವಿಯಲ್ಲಿ ನಮ್ಮ SLCಯ ಪ್ರಥಮ ಬ್ಯಾಚಿನಲ್ಲಿ ಅವರು ಮ್ಯಾಥ್ಸ್ ಟೀಚರ್ ಆಗಿ ನಮ್ಮ ಶಾಲೆಯಲ್ಲಿ ಬಂದು ಗೌರವವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿ, ಆ ವರ್ಷ ನಮ್ಮ ಒಬ್ಬ ವಿದ್ಯಾರ್ಥಿ 100ರಲ್ಲಿ 100 ಅಂಕ ಮ್ಯಾಥ್ಸಲ್ಲಿ ತೆಗೆದು ನಮ್ಮ ಸಂಸ್ಥೆಗೆ ಕೂಡ ಗೌರವವನ್ನು ತಂದು. ಯಾಕೆ ಅಂತ ಹೇಳಿದ್ರೆ, ಸದಾನಂದ ಮಾಸ್ಟರ್ ಬಗ್ಗೆ ಹೇಳುವುದಿದ್ರೆ, ನಮ್ಮ ಹರೇಕಲದ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಅಂತ ಹೇಳಿದ್ರೆ ಅದು ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ವತಿಯಿಂದ ನಡೆಸಲ್ಪಡುವಂತಹ ಒಂದು ಗ್ರಾಮೀಣ ಪ್ರದೇಶದ ಒಂದು ವಿದ್ಯಾಸಂಸ್ಥೆಯಾಗಿ ಬಹಳಷ್ಟು ಹೆಸರನ್ನು ಪಡೆದಂತಹ ವಿದ್ಯಾಸಂಸ್ಥೆ. ನಾನು ಅಲ್ಲಿ 2 ಪ್ರೈಮರಿ ಮತ್ತು ಹೈಸ್ಕೂಲ್ 2 ಶಾಲೆಗಳು ಕೂಡ ಆ ಸಂಸ್ಥೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅಲ್ಲೇ ನಾನು ವಿದ್ಯಾಭ್ಯಾಸವನ್ನು ಮಾಡಿದ್ದವ. ನನ್ನ ಹುಟ್ಟೂರು ಅಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಸದಾನಂದ ಮಾಸ್ಟರು ಅಲ್ಲೇ ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿ ತನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದವರು. ಇವತ್ತಿಗೂ ಕೂಡ ಸದಾನಂದ ಮಾಸ್ಟರು ಅಂತ ಹೇಳಿದ್ರೆ ನಮಗೆ ಎಲ್ಲ ರೋಮಾಂಚನ ಆಗುವಂಥ ಸಂದರ್ಭ. ಯಾಕೆ ಅಂತ ಹೇಳಿದ್ರೆ ಅವರ ಕ್ಲಾಸ್ ಆ ಥರ ಇತ್ತು. ಒಂದು ಭಯಭಕ್ತಿ ಎಂಬುವಂಥದ್ದು ಯಾವ ರೀತಿ ಇರಬೇಕು, ಒಂದು ವಿದ್ಯಾರ್ಥಿ ಮತ್ತು ಒಂದು ಅಧ್ಯಾಪಕ ಯಾವ ರೀತಿ ಅವನ ವ್ಯವಸ್ಥೆ ಇರಬೇಕು ಎಂಬುದನ್ನು ಬಹಳ ವ್ಯವಸ್ಥಿತವಾಗಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ತೋರಿಸಿಕೊಟ್ಟವರು ಸದಾನಂದ ಮಾಸ್ಟರು. ಇವತ್ತು ಅವರ ಕೈಯಲ್ಲಿ ವಿದ್ಯಾಭ್ಯಾಸ ಪಡೆದಂಥ ಅದೆಷ್ಟೋ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋದವುದನ್ನು ನಾವು ನೋಡಿದ್ದೇವೆ. ಇವತ್ತು ನ್ಯಾಯಾಧೀಶರಾಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ನಾನು ಕೂಡ ಅವರ ಕೈಯಿಂದ ನಾನು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದೇನೆ. ಈ ರೀತಿಯಾದ 10 ಹಲವು ಸಾವಿರಾರು ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿ ಬಹಳ ಒಳ್ಳೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದಂಥ ಕೀರ್ತಿ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ಸದಾನಂದ ಮಾಸ್ಟರ್ಗೆ ಸಲ್ಲುತ್ತದೆ. ಇವತ್ತಿಗೂ ಕೂಡ ಅದೆಷ್ಟೋ ವಿದ್ಯಾರ್ಥಿಗಳು ಸದಾನಂದ ಮಾಸ್ಟರ್ ಅಂತ ಹೇಳಿದ ತಕ್ಷಣ ಒಂದು ರೀತಿಯ ಗೌರವ ಬರುವಂಥ ವಿಚಾರವನ್ನು ರೀತಿಯಲ್ಲಿ ಅವರ ಕೆಲಸವನ್ನು ಮಾಡಿದ್ದಾರೆ. ಇವತ್ತೇನು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಆದರ್ಶ ಶಿಕ್ಷಕರಾಗಿ ಮೊದಲನೆಯ ಉಪರಾಷ್ಟ್ರಪತಿಯಾಗಿ 2ನೆಯ ರಾಷ್ಟ್ರಪತಿಯಾಗಿ ಏನು ಆ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ಯಾವುದೇ ರೀತಿಯಾದ ಒಂದು ಬಹಳ ಸರಳ ಸಜ್ಜನವಾಗಿ ಅವರು ಏನು ಜೀವನವನ್ನು ನಡೆಸಿದ್ದಾರೆ, ಅದೇ ರೀತಿ ನಮ್ಮ ಸದಾನಂದ ಮಾಸ್ಟರ್ ಕೂಡ ಅವರ ಆದರ್ಶಗಳನ್ನು ಕೂಡ ಅಳವಡಿಸಿಕೊಂಡು ಕೆಲಸವನ್ನು ಮಾಡಿದವರು. ಆದ್ದರಿಂದಲೇ ಹೇಳುವಂಥದ್ದು ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠವಾದಂಥ ವ್ಯಕ್ತಿ ಅಂತ ಆ ಶ್ರೇಷ್ಠತೆಗೆ ಗೌರವವನ್ನು ತಂದುಕೊಡುವಂಥ ಕೆಲಸವನ್ನು ಸದಾನಂದ ಮಾಸ್ಟರ್ ಮಾಡಿದ್ದಾರೆ ಎಂದು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡುತ್ತೇನೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಜೋಕ್ಲು, ಅರ್ಜುನ್, ಅಮೋಘ್ ಬೊಕ್ಕ ವಿದ್ಯಾರತ್ನ ಶಾಲಾ ಶಿಕ್ಷಕರು ಈ ಪೊರ್ತೋಟುಗೆತ್ತರು.